ಉಡುಪಿ ಗ್ರಾಮೀಣ ಬಂಟರ ಸಂಘದ ಅಧ್ಯಕ್ಷರು ಆತ್ಮೀಯರಾದಂಥ ಸಕರಾಮ್ ಶೆಟ್ಟಿ ಅವರೇ, ಈ ಒಂದು ಕಾರ್ಯಕ್ರಮದ ಮ್ಯಾನೇಜಿಂಗ್ ಟ್ರಸ್ಟಿ ಮಿತ್ರರಾದಂಥ ಅಶೋಕ್ ಕುಮಾರ್ ಶೆಟ್ಟಿ ಅವರೇ, ವೇದಿಕೆಯ ಮೇಲಿದ್ದಂಥ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂಥ ಉಡುಪಿ ಗ್ರಾಮೀಣ ಬಂಟರ ಸಂಘದ ಸದಸ್ಯರೇ, ಟ್ರಸ್ಟಿಗಳೇ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಪ್ರಾಯಶಃ ಇವತ್ತು ಸಮಾಜಕ್ಕೆ ಬೇಕಾದಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಈ ಒಂದು ಉಡುಪಿ ಗ್ರಾಮೀಣ ಬಂಟರ ಸಂಘದಿಂದ ಕೊಟ್ಟಿದ್ದಾರೆ. ಯಾರೂ ಆಲೋಚನೆ ಮಾಡಲಿಲ್ಲಿರಬೇಕು ಈ ಸಂಘವನ್ನು ಅಥವಾ ಈ ಒಂದು ಹಾಲನ್ನು ಕಟ್ಟುವಾಗ ಒಂದು 100ರಲ್ಲಿ ಇದು ಒಂದು ಹಾಲ್ ಆಗ್ತದೆ, ಮದುವೆ ಆಗ್ತದೆ, ಮದುವೆ ಮಂಜಿ ಎಲ್ಲ ಆಗ್ತದೆ, ಅದಕ್ಕೋಸ್ಕರ ಸೀಮಿತ ಆಗ್ತದೆ ಅಂತೇಳಿ ಪ್ರಾಯಶಃ ಎಲ್ಲ ಒಂದು ಸಂಘ ಸಂಸ್ಥೆಗಳಿಗೆ ಒಂದು ಮಾದರಿಯಾಗುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ಒಂದು ಸಮಾಜಕ್ಕೆ ಕೊಟ್ಟಿದ್ದಾರೆ. ನಮ್ಮ ಅಶೋಕಣ್ಣನವರ ಏನು ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಇತ್ತು ಅವರದ್ದು ಲೈಫ್ನದ್ದು, ಆ ಎಕ್ಸ್ಪೀರಿಯೆನ್ಸನ್ನು ಇಲ್ಲಿ ಅವರು ದಾರೆ ಎರೆದಿದ್ದಾರೆ. ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಅಷ್ಟು ಅಚ್ಚುಕಟ್ಟಾಗಿ, ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಅಚ್ಚುಕಟ್ಟಾಗ್ತದೆ. ಪ್ರತಿಯೊಂದು ಕಾರ್ಯಕ್ರಮ ನಾನು ಯಾವತ್ತೂ ಅವ್ರಿಗೆ ಹೇಳೋದುಂಟು ಕಾರ್ಪೊರೇಟ್ ಸ್ಟೈಲ್ ಅಂತೇಳಿ. ಕಾರ್ಪೊರೇಟ್ ಸ್ಟೈಲ್ ಅಂತ ಹೇಳಿದ್ರೆ ಅದರಲ್ಲೊಂದು ಏನೋ ಒಂದು ಅಚ್ಚುಕಟ್ಟುತನ ಇರ್ತದೆ. ಅಂಥ ಒಂದು ಅಚ್ಚುಕಟ್ಟುತನದ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ 1 ವರ್ಷದಿಂದ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಅತ್ಯುತ್ತಮವಾದಂಥ ಒಂದು ಕೊಡುಗೆಯನ್ನು ಉಡುಪಿ ಗ್ರಾಮೀಣ ಬಂಟರ ಸಂಘದವರು ನೀಡಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಇವತ್ತು ನೀವು ಸ್ಟೂಡೆಂಟ್ಸ್ ತುಂಬ ಜನ ಬಂದಿದ್ದೀರಿ, ಭಾಳಷ್ಟು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದೀರಿ. ಗ್ರಾಮೀಣ ಪ್ರದೇಶ ಅಂದಾಗ ನಮ್ಮಲ್ಲಿ ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇರ್ತದೆ, ಒಂದು ಹಿಂಜರಿಕೆ ಇರ್ತದೆ. ನಾನೊಂದು ಸಣ್ಣ ಹಳ್ಳಿಯಲ್ಲಿ ಕಲಿಯುವಂಥದ್ದು, ಒಂದು ಸಣ್ಣ ಮನೆ, ನಾವು ಕೂಡ ಒಂದು ಗ್ರಾಮೀಣ ಪ್ರದೇಶದ ಒಂದು ಹಿನ್ನೆಲೆಯಿಂದ ಬಂದವರು. ಆದರೆ ಅವಾಗ ಐವನ್ ಡಿಸೇಜರ್ ಅವರು ಹೇಳಿದರು, ನೀವೇನಾದರೂ ಅಚೀವ್ಮೆಂಟ್ ಮಾಡಲಿಕ್ಕೆ ಹೊರಟ್ರೆ ಫಾರ್ ಯು ಸ್ಕೈ ಈಸ್ ದ ಲಿಮಿಟ್. ಎಲ್ಲ ಸೂಪರ್ ಸಕ್ಸಸ್ ಆದವರನ್ನು ನೀವು ನೋಡಿದರೆ ಎಲ್ಲರೂ ಒಂದೇ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದರೆ ಥರ್ಡ್ ವರ್ಲ್ಡ್ ಕಂಟ್ರಿಯಿಂದ ಬಂದವರು. ಇವತ್ತು ಭಾರತ ದೇಶದಿಂದ ನೀವು ಹೋದರೆ ಒಳ್ಳೆ CEO ಬೆಸ್ಟ್ ಆಫ್ ದ ಬೆಸ್ಟ್ CEOಗಳೆಲ್ಲ ಭಾರತ ದೇಶದವರು. ವರ್ಲ್ಡಿಗೆ ಕಂಪೇರ್ ಮಾಡಿದರೆ ನಮ್ಮ ದೇಶ ಅನ್ನುವಂಥ ಥರ್ಡ್ ವರ್ಲ್ಡ್ ಕಂಟ್ರಿ ಅಂತೇಳಿ ಹೇಳ್ತಾ ಇದ್ರು. ಇವತ್ತು ವರ್ಲ್ಡಿಗೆ ನಾವು ಬೆಸ್ಟ್ ಆಫ್ ದ ಬೆಸ್ಟ್ CEOಗಳನ್ನು ನಮ್ಮ ಭಾರತ ದೇಶದಿಂದ ಕೊಟ್ಟಿದ್ದೇವೆ. ಹಾಗಾಗಿ ನೀವು ಅಚೀವ್ಮೆಂಟ್ ಮಾಡಲಿಕ್ಕೆ ಹೋದರೆ ಸ್ಕೈ ಈಸ್ ದ ಲಿಮಿಟ್. ಈ ಒಂದು ಸ್ಕಿಲ್ ಡೆವಲಪ್ಮೆಂಟ ಪ್ರಪ್ರಥಮ ಉದ್ದೇಶ ಮೋಸ್ಟ್ಲಿ ನಿಮ್ಮಲ್ಲಿನ ಆ ಹಿಂಜರಿಕೆಯನ್ನು, ನಿಮ್ಮಲ್ಲಿನ ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸನ್ನು ತೆಗೆಯುವಂಥದ್ದು, ನಾನು ಕೂಡ ಅಚೀವ್ ಮಾಡ್ಬೋದು ಅನ್ನುವಂಥ ಒಂದು ಭಾವನೆಯನ್ನು ನಿಮ್ಮಲ್ಲಿ ವ್ಯಕ್ತಪಡಿಸುವಂಥದ್ದು. ಆವಾಗ ಮಾತ್ರ ನಿಮಗೆ ಸಕ್ಸಸ್ ಆಗಲಿಕ್ಕೆ ಅದೊಂದು ದಾರಿದೀಪವಾಗ್ತದೆ. ಇವತ್ತು ನೀವು ನೋಡಿರ್ಬೋದು, ವರ್ಲ್ಡಿನ ಮೆಜಾರಿಟಿ ಆಫ್ ಮಿಲಿಯನರ್ಸ್ ದೇ ಆರ್ ನಾಟ್ ದ ಗ್ರ್ಯಾಜುಯೇಟ್ಸ್. ಅವ್ರು ಗ್ರ್ಯಾಜುಯೇಟ್ ಅಲ್ಲ, ಮೆಜಾರಿಟಿ ಆಫ್ ದ ಮಿಲಿಯನರ್ಸ್ ದೇ ಆರ್ ನಾಟ್ ದ ಗ್ರ್ಯಾಜುಯೇಟ್ಸ್. ಹಾಗಾದರೆ ಹೇಗೆ ಸಕ್ಸಸ್ ಆದರು? ನಾನು ಯಾವತ್ತೂ ಹೇಳೋದುಂಟು, ಹಾರ್ಡ್ ವರ್ಕ್. ದರ್ ಇಸ್ ನೋ ಶಾರ್ಟ್ಕಟ್ ಫಾರ್ ದಿ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ಗೆ ಶಾರ್ಟ್ಕಟ್ಟೇ ಇಲ್ಲ. ಎಜುಕೇಷನೇ ಎಲ್ಲದಕ್ಕೂ, ಎಜುಕೇಷನೇ ನಿಮ್ಮ ಸಕ್ಸಸ್ಗೆ ಎಜುಕೇಷನೇ ಒಂದು ಮಾನದಂಡ ಆಗೋದಿಲ್ಲ. ಎಜುಕೇಷನ್ ಬೇಕು. ಇವತ್ತು ನೀವು ಟ್ರೈನಿಂಗ್ ಬರಬೇಕಾದ್ರೆ ನಿಮ್ಗೆ ಒಂದು ಎಜುಕೇಷನ್ ಬೇಕು. ನೀವೆಲ್ಲರೂ ಡಿಪ್ಲೊಮಾ ಸ್ಟೂಡೆಂಟ್ಸ್, ಇಲ್ಲಿ ಬೇರೆ ಯಾರನ್ನು ಕೂಡ ಈ ಟ್ರೈನಿಂಗ್ಗೆ ಕರೆಸ್ಲಿಕ್ಕೆ ಆಗೋದಿಲ್ಲ. ನೀವು ಡಿಪ್ಲೊಮಾ ಸ್ಟೂಡೆಂಟ್ ಆದದ್ರಿಂದ ಇಲ್ಲಿ ಎಂಟ್ರಿ ಸಿಕ್ತು ನಿಮ್ಗೆ, ಅದರ್ವೈಸ್ ನಿಮ್ಗೆ ಎಂಟ್ರಿ ಸಿಗೋದಿಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ಮಾತ್ರ ಎಜುಕೇಷನ್ ಬೇಕು. ಎಜುಕೇಷನ್ನೇ ನಿಮ್ಮ ಸಕ್ಸಸ್ಸನ್ನು ಅಥವಾ ನಿಮ್ಮ ಫ್ಯೂಚರನ್ನು ಡಿಸೈಡ್ ಮಾಡೋದಲ್ಲ. ನಿಮ್ಮ ಫ್ಯೂಚರನ್ನು ಡಿಸೈಡ್ ಮಾಡುವಂಥದ್ದು ಎಜುಕೇಷನ್ನೊಟ್ಟಿಗೆ ನಿಮ್ಮ ಬಿಹೇವಿಯರ್, ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ಕೆಮಿಸ್ಟ್ರಿ, ಎಲ್ಲ ಏನು ಇವರು ಸ್ಕಿಲ್ ಡೆವಲಪ್ಮೆಂಟ್ ಹೇಳ್ತಾರೆ, ಆ ಮೂಲಕ ನಿಮ್ಮಲ್ಲಿನ ಆ್ಯಟಿಟ್ಯೂಡನ್ನು ಬದಲಾವಣೆ ಮಾಡುವಂಥದ್ದು, ನಿಮ್ಮಲ್ಲಿನ ಕೆಮಿಸ್ಟ್ರಿಯನ್ನು ಬದಲಾವಣೆ ಮಾಡುವಂಥದ್ದು, ನಿಮ್ಮಲ್ಲಿನ ಬಿಹೇವಿಯರನ್ನು ಬದಲಾವಣೆ ಮಾಡುವಂಥದ್ದು. ಆವಾಗ ಮಾತ್ರ ನಿಮಗೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಉಂಟು. ಕೇವಲ ಎಜುಕೇಷನನ್ನು ಮಾತ್ರ ನಿಮಗೆ ಸಕ್ಸಸ್ ಆಗೋದಿಲ್ಲ. ನಾನು ಯಾವಾಗಲೂ ನೋಡೋದುಂಟು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೆಲ್ಲ ಏನಾದರೂ ಒಂದು ಸಕ್ಸಸ್ ಮಾಡಲಿಕ್ಕೆ ಹೊರಟ್ರೆ ಅವರು ಸೂಪರ್ ಸಕ್ಸಸ್ ಆಗ್ತಾರೆ. ದ ಓನ್ಲಿ ರೀಸನ್ ಈಸ್ ದೇ ನೋ ಹೌ ಟು ಹ್ಯಾಂಡಲ್ ದ ಫೇಲ್ಯೂರ್. ಸಕ್ಸಸ್ ಅನ್ನುವಂಥದ್ದು ನೀವು ಥ್ರೂ ಔಟ್ ನಿಮ್ಮ ಗ್ರಾಫ್ನಲ್ಲಿ ಸಕ್ಸಸ್ ಆಗುವಂಥದ್ದು, ದ್ಯಾಟ್ ಇಸ್ ನಾಟ್ ದ ಸಕ್ಸಸ್. ನಿಮ್ಮ ಫೇಲ್ಯೂರನ್ನು ಹೇಗೆ ಹ್ಯಾಂಡಲ್ ಮಾಡಿದ್ದೀರಿ, ದ್ಯಾಟ್ ಈಸ್ ದ ಸಕ್ಸಸ್. ಆಸ್ಟ್ರೇಲಿಯಾದ ಮಿಲಿಟ್ರಿಗೆ ಸಿಲೆಕ್ಷನ್ ಆಗಬೇಕಾದ್ರೆ ಅವನ ಸಕ್ಸಸ್ಸನ್ನು ಮತ್ತೆ ನೋಡೋದಂತೆ, ಅವನು ಎಷ್ಟು ಜೀವನದಲ್ಲಿ ಫೇಲಿಯರ್ ಆಗಿದ್ದಾನೆ, ಆ ಫೇಲಿಯರನ್ನು ಹೇಗೆ ಹ್ಯಾಂಡಲ್ ಮಾಡಿದ್ದಾನೆ, ದ್ಯಾಟ್ ಈಸ್ ದ ಕ್ರೈಟೀರಿಯಾ ಫಾರ್ ಅಡ್ಮಿಷನ್. ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಆ ಪೊಟೆನ್ಷಿಯಲ್ ಉಂಟು. ಆ ಫೇಲ್ಯೂರನ್ನು ಹ್ಯಾಂಡಲ್ ಮಾಡುವಂಥ ಪೊಟೆನ್ಷಿಯಲ್ ನಿಮ್ಮಲ್ಲಿ ಇದ್ದದ್ರಿಂದ ಯು ವಿಲ್ ಬಿಕಮ್ ಎ ಸಕ್ಸಸ್ಫುಲ್. ಇಲ್ದಿದ್ರೆ ಎಲ್ಲ ಥ್ರೂಔಟ್ ಲೈಫ್ನಲ್ಲಿ ಸಕ್ಸಸ್ ಆದಾಗ ಅಟ್ ದ ಎಂಡ್ ಎಲ್ಲಿಯಾದರೂ ಫೇಲಿಯರ್ ಆದರೆ ಯು ವಿಲ್ ಗೋ ಫಾರ್ ದಿ ಡಿಪ್ರೆಷನ್. ಒಂದ್ಸಲ ನೀವು ಡಿಪ್ರೆಷನ್ಗೆ ಹೋಗಿ ನೀವು ಏನು ಮಾಡದ ಸ್ಥಿತಿಗೆ ಬಂದಾಗ ನಿಮ್ಮ ಸಕ್ಸಸ್ ಏನು ಪ್ರಯೋಜನ, ನಿಮ್ಮ ಲೈಫ್ಗೆ ಏನು ಪ್ರಯೋಜನ ಆಯಿತು?
ಯಾರೋ ಒಬ್ಬ ಅಮೆರಿಕದಲ್ಲಿ ಇವತ್ತು ಈ ಸಲ ಎಲ್ಲೇ ಒಂದು ನನ್ನ ಆರ್ಟಿಕಲ್ ಓದಿದ್ದು ನೆನಪುಂಟು. ಥ್ರೂ ಔಟ್ ಸಕ್ಸಸ್ ದೊಡ್ಡ CEO ಅದೆಲ್ಲ ಆದ, ಎಲ್ಲೇ ಒಂದು ಕಡೆ ಫೇಲ್ಯೂರ್ ಆದಾಗ ಈ ಕಮಿಟೆಡ್ ಸುಸೈಡ್. ಅಂದರೆ ಅವನಿಗೆ ಆ ಫೇಲ್ಯೂರನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕಲಿಸಲೇ ಇಲ್ಲ. ಅವನ ಜೀವನದಲ್ಲಿ ಅದೊಂದು ಅವಕಾಶವೇ ಸಿಗಲಿಲ್ಲ. ಯಾವತ್ತಾದ್ರೂ ನನ್ನ ಜೀವನದಲ್ಲಿ ಫೇಲ್ಯೂರ್ ಆದರೆ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ವಿಚಾರ ಅವನು ಕಲೀಲಿಲ್ಲ. ಎಲ್ಲ ಅಕಾಡೆಮಿಕ್ಸ್ನಲ್ಲಿ ಸೂಪರ್ ಸಕ್ಸಸ್, ಡಿಸ್ಟಿಂಕ್ಷನ್ ಇದನ್ನೆಲ್ಲ ಮೇಲೆ 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 ಹೋದ. ಎಲ್ಲೇ ಒಂದು ಕಡೆ ಸಕ್ಸಸ್ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ನೀವು ಒಂದು ಜಾಬ್ ತಗೊಂಡು ಅದೇ ಒಂದು ಸಕ್ಸಸ್ ಅಲ್ಲ. ನೀವು ಜಾಬ್ ತಗೊಂಡ ನಂತರ ನಿಮ್ಮ ಫ್ಯಾಮಿಲಿ ಆಗ್ತದೆ, ನೀವೊಂದು ಸಂಸ್ಥೆ ಸ್ಟಾರ್ಟ್ ಮಾಡ್ತೀರಿ. ಇದರಲ್ಲೆಲ್ಲ ಅಲ್ಲಿ ಎಲ್ಲಿಯಾದರೂ ಒಂದು ಡಿಪ್ರೆಷನ್ಗೆ ಹೋದರೆ ನೀವು ಅಲ್ಲಿ ನಿಮಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗದಿದ್ದರೆ ಭಾರಿ ಕಷ್ಟ ಆಗ್ತದೆ. ಸೊ ಇಂಥ ಶಿಬಿರಗಳಿಂದ ಪ್ರಾಯಶಃ ಇವರು ಐವನ್ ಡಿಸೋಜರ್ ಹೇಳಿದ್ರು, ನಮಗೆ ಇಂಥ ಒಂದು ಅವಕಾಶವಿರಲಿಲ್ಲ. ಈಗ ಸರ್ಕಾರದಿಂದ ನಿಯೋಜಿತ ಕೆಲವೊಂದು ರೂಟ್ ಸೆಟ್ ಅದೆಲ್ಲ ಇರ್ಬೋದು, ಬಟ್ ಇಷ್ಟು ಒಂದು ಅಚ್ಚುಕಟ್ಟಾಗಿ, ಇಷ್ಟು ಒಂದು ಕನ್ಸ್ಟ್ರಕ್ಟಿವ್ ಆಗಿ ಅದನ್ನು ಅವ್ರು ಮಾಡೋದಿಲ್ಲ. ಇಲ್ಲಿ ಕೇವಲ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾತ್ರ ಕೊಟ್ಟದ್ದಲ್ಲ, ಪ್ಲೇಸ್ಮೆಂಟನ್ನು ಕೊಟ್ಟಿದ್ದಾರೆ. ಎಷ್ಟು ದೊಡ್ಡ ಒಂದು ಇದರ ಹಿಂದುಗಡೆ ಎಷ್ಟು ಕಷ್ಟ ಉಂಟಂತೇಳಿ ಅವರು ಮಾಡುವವರಿಗೆ ಮಾತ್ರ ಗೊತ್ತಿರಬೇಕು. ನಾವು ಇಲ್ಲೊಂದು ಚೇರ್ ಹಾಕಿದ್ದಾರೆ, ಒಂದು ಮೈಕ್ ಇಟ್ಟಿದ್ದಾರೆ, ಕಾರ್ಯಕ್ರಮ ಆಯಿತು ಅನ್ನುವಂಥದ್ದು ನಮಗೆ ಫೀಲಿಂಗ್ ಬರ್ತದೆ. ಬಟ್ ಆ ಕಾರ್ಯಕ್ರಮ ಮಾಡಲಿಕ್ಕೆ ಎಷ್ಟು ಪೇಯ್ನ್ ತಗೊಂಡಿದ್ದಾರೆ, ಎಷ್ಟು ಸ್ಟ್ರೈನ್ ಆಗಿದೆ, ಅದು ಅವರಿಗೆ ಅವ್ರ ಹತ್ರ ಕೇಳಿದರೆ ಗೊತ್ತಾಗ್ತದೆ. ಸೊ ಅದಕ್ಕೆ ನೀವು ಏನು ಪ್ರತಿಫಲ ಕೊಡ್ಬೋದು, ನೀವು ಒಂದಷ್ಟು ಅಚೀವ್ ಆಗಿದ್ರೆ. ಇಲ್ಲಿನ ಸ್ಕಿಲ್ ಡೆವಲಪ್ಮೆಂಟ್ಗೆ ಬಂದ ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ನಲ್ಲಿ ಸಕ್ಸಸ್ ಆದರು, ಪ್ಲೇಸ್ಮೆಂಟ್ ಆಯ್ತು ಅವರಿಗೆ ಬೇಕಾದಂಥ ಅದು ಮಾತ್ರ ನಿಮ್ಮಿಂದ ರಿಟರ್ನ್ಸ್, ಬೇರೆ ಯಾವುದಿಲ್ಲ. ಸೊ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಈಗಾಗಲೇ ತಡ ಆಗಿದೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಥ ಒಂದು ಕಾರ್ಯಕ್ರಮದ ಒಂದು ಸದುಪಯೋಗವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಖಂಡಿತವಾಗಿಯೂ ನೀವು 3 ವರ್ಷದ ಏನು ಕೋರ್ಸ್ ಮಾಡ್ತೀರಿ, ದಟ್ ಕೋರ್ಸ್ ಈಸ್ ಈಕ್ವಲೆಂಟ್ ಟು 1 ಡೇಸ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇಲ್ಲಿ 1 ದಿವಸದಲ್ಲಿ ಕಲಿತದ್ದನ್ನು ನೀವು 3 ವರ್ಷದಲ್ಲಿ ಕಲಿಯುವುದಿಲ್ಲ. 100% ನೀವು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರಿ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂಥೇಳಿ ಈ ಒಂದು ಬಂಟರ ಸಂಘದ ಈ ಒಂದು ಕಾರ್ಯಕ್ರಮವನ್ನು ಮತ್ತೊಮ್ಮೆ ನಾನು ನನ್ನ ಹೃದಯಪೂರ್ವಕವಾಗಿ ಶ್ಲಾಘಿಸುತ್ತಾ, ಮತ್ತೊಮ್ಮೆ ನನ್ನ ಮಿತ್ರರಾದಂಥ ಅಶೋಕ್ ಕುಮಾರ್ ಶೆಟ್ಟಿ ಅವರಿಗೆ, ಪ್ರಾಯಶಃ ಇಂಥ ವಿಷನ್ ಯಾರಿಗೂ ಬರಲಿಲ್ಲ ಇರಬೇಕು. ಇಷ್ಟವರೆಗೆ ಯಾರು ಕಾಪಿ ಮಾಡಲಿಕ್ಕೂ ಕೂಡ ಹೋಗಲಿಲ್ಲ. 1 ವರ್ಷದಿಂದ ನಡೀತಾ ಉಂಟು, ಯಾವುದೇ ಒಂದು ಜಾತಿ ಸಂಘದವರು ಇದನ್ನು ಕಾಪಿ ಮಾಡಲಿಲ್ಲ. ಅಂದರೆ ಕಾಪಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಯಶಃ ಅತ್ಯುತ್ತಮ ಒಳ್ಳೆ ಇಲ್ಲಿಗೆ ಕೋಆರ್ಡಿನೇಟರ್ ಆಗಿ ನಮ್ಮ ಇವರು ಸಿಕ್ಕಿದ್ದಾರೆ ಅಂತ ಇರಬೇಕು. ಅವರು ಕೂಡ ಇದರಲ್ಲಿ ಕಂಪ್ಲೀಟ್ ಇನ್ವಾಲ್ವ್ ಆಗಿದ್ದಾರೆ. ನಾನು ಸ್ವಲ್ಪ ಒಂದು ಜಾತಿ ಸಂಘದವರಾದರೂ ಇಂಥ ಒಂದು ಕಾರ್ಯಕ್ರಮವನ್ನು ಕಾಪಿ ಮಾಡಲಿ, ಅಷ್ಟು ಸುಲಭ ಇಲ್ಲ ಕಾಪಿ ಮಾಡಲಿಕ್ಕೆ. ಇಂಥ ನಮಗೆ ಏನೋ ಮಾಡ್ತಾರೆ ಅಂತೇಳಿ ಕಾಣ್ತದೆ, ಬಟ್ ಅದರ ಹಿಂದುಗಡೆ ಎಷ್ಟು ಕಷ್ಟ ಉಂಟಂತೇಳಿ ಅದು ಒಂದ್ಸಲ ನಾವು ಮಾಡಿ ನೋಡಿದರೆ ಗೊತ್ತಾಗ್ತದೆ. ಅತ್ಯುತ್ತಮ ಒಂದು ಕಾರ್ಯಕ್ರಮವನ್ನು ಈ ಸಮಾಜಕ್ಕೆ ಕೊಟ್ಟಿದ್ರು. ಎಲ್ಲ ಸಮಾಜದ ಕಡೆಯ ವ್ಯಕ್ತಿಗೂ ಕೂಡ, ಒಂದು ಸ್ಟೂಡೆಂಟಿಗೂ ಕೂಡ ಇದರದ್ದು ಪ್ರಯೋಜನ ಆಗಬೇಕು ಅನ್ನೋಂಥ ಉದ್ದೇಶದಿಂದ ನೀವೊಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ. ಈ ಒಂದು ಉಡುಪಿ ಗ್ರಾಮೀಣ ಬಂಟರ ಸಂಘದ ಎಲ್ಲ ಟ್ರಸ್ಟಿಗಳಿಗೆ ಮತ್ತು ಅದರ ಸಂಯೋಜಕರಾದಂಥ ಅಶೋಕ್ ಕುಮಾರ್ ಶೆಟ್ಟಿ ಅವರಿಗೆ ಮತ್ತು ಅಧ್ಯಕ್ಷರಾದಂಥ ಸಕ್ರಾಮ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ 2 ಮಾತನ್ನು ಮುಗಿಸ್ತೇನೆ.